ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿಯ ಅಡುಗೆ ಕೋಣೆಯ ವಿಶೇಷ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಎಸ್ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಾನು ಯಾರ ಜೊತೆ ಬರ್ತೇನೆ ಅಂತ ನಿಮಗೆ ಗೊತ್ತೇ ಇದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮೇಯ್ನ್ ಯಾರಂತೇಳಿ ನಮ್ಮ ಅಶ್ವಿನಿ ಮೇಡಮ್ ಅವರು. ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡಲೇಬೇಕು. ಸ್ವಾಗತ ಮಾಡೋಣ ನಮ್ಮ ಅಶ್ವಿನಿ ಮೇಡಮ್ ಅವರನ್ನು. ಇವತ್ತು ಯಾವುದು ಸ್ಪೆಷಲ್ ಆಗಿರುವಂತಹ ಅಡುಗೆಯನ್ನು ಮಾಡ್ತಾರೆ ಅಂತ ಅವರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಸೌಖ್ಯ. ನೀವು ಹೇಗಿದ್ದೀರಾ? ನಾವು ಕೂಡ ಸಖತ್ತಾಗಿದ್ದೇವೆ. ಇವತ್ತಿನ ದಿನ ನಮ್ಮ ವೀಕ್ಷಕರು ಹಾಗೂ ನಾನು ಕಾಯ್ತಾನೆ ಇದ್ದೇನೆ, ಯಾವ ಸ್ಪೆಷಲ್ ಅಡುಗೆಯನ್ನ ನಮ್ಗೆ ಹೇಳಿಕೊಡ್ತೀರಾ ಅಂತೇಳಿ. ಅದನ್ನ ನಿಮ್ಮ ಬಾಯಿಯಿಂದಲೇ ನಮ್ಮ ವೀಕ್ಷಕರಿಗೆ ಹೇಳಿ. ಇವತ್ತು ನಾನು ಪಂಪ್ಕಿನ್ ಪೂರಿ ಮಾಡ್ತಾ ಇದ್ದೇನೆ. ಓಕೆ, ಪಂಪ್ಕಿನ್ ಇಂದ ಪೂರಿ ಮಾಡ್ತಾ ಇದ್ದೀರಾ. ಇದನ್ನ ನಾನು ಟೇಸ್ಟ್ ಮಾಡ್ಲೇಬೇಕು, ನಮ್ಮ ವೀಕ್ಷಕರು ನೋಡ್ಲೇಬೇಕು. ಸರಿ ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪಂಪ್ಕಿನ್ ಪೂರಿ ಮಾಡ್ಲಿಕ್ಕೆ 1 ಬೌಲ್ನಷ್ಟು ಗೋಧಿ ಹಿಟ್ಟು, ಅರ್ಧದಿಂದ 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 1 ಬೌಲ್ನಷ್ಟು ಪಂಪ್ಕಿನ್ ಅನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೇನೆ. ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಗೂ ಕಲಿಸ್ಕೊಳ್ಳಿಕ್ಕೆ ಬೇಕಿದ್ರೆ ಸ್ವಲ್ಪ ನೀರು. ಮೊದಲಿಗೆ ನಾವು ಈ ಪಂಪ್ಕಿನ್ ಅನ್ನು ಬೇಯಿಸಿಟ್ಟದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳುವ. ನೀರು ಹಾಕಬೇಕಂತೇನಿಲ್ಲ, ಅದರಲ್ಲಿ ನೀರಿನ ಅಂಶ ಇರ್ತದೆ ಪಂಪ್ಕಿನ್ನಲ್ಲಿ. ಹಾಕಿದ ತಕ್ಷಣ ಅದು ಸಾಫ್ಟ್ ಆಗಿರ್ತದಲ್ಲ, ಪಕ್ಕ ಗ್ರೈಂಡ್ ಆಗ್ತದೆ. ಈಗ ನಾನು ಇದನ್ನು 1 ಸುತ್ತು ತಿರುಗಿಸ್ತೇನೆ. ನುಣ್ಣಗೆ ರುಬ್ಕೊಂಡಿದ್ದೇನೆ ನೋಡಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಗೋಧಿ ಹಿಟ್ಟು, ಖಾರದ ಪುಡಿ. ಖಾರಕ್ಕೆ ನಾವಿಲ್ಲಿ ಕಾಯಿ ಮೆಣಸು ಅಥವಾ ಬೇರೆ ಏನನ್ನು ಹಾಕ್ತಾ ಇಲ್ಲ. ಕಸೂರಿ ಮೇಥಿ ಸ್ವಲ್ಪ ಕೈಯಲ್ಲಿ ರಬ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಗೆ ಒಂದು ಮಿಕ್ಸ್ ಮಾಡಿಕೊಂಡು ಈ ರುಬ್ಬಿಟ್ಟಂತಹ ಪಂಪ್ಕಿನ್ನ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ನೆಡ್ ಮಾಡುವ ಹಿಟ್ಟನ್ನು. ಪಂಪ್ಕಿನ್ ವೆಯ್ಟ್ ಲಾಸ್ ಮಾಡುವವರಿಗೆ ತುಂಬ ಒಳ್ಳೆಯದು. ನೀರು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳುವ. ಇದರಲ್ಲಿ ನೀರಿನ ಅಂಶ ಇದ್ದದ್ರಿಂದ ನೋಡಿಕೊಂಡು ಆ್ಯಡ್ ಮಾಡಿಕೊಳ್ಬೇಕು. ಸ್ವಲ್ಪ ಎಣ್ಣೆ. ಚಪಾತಿ ಹಿಟ್ಟನ್ನು ನಾವು ಯಾವ ಥರ ನೆಡ್ ಮಾಡ್ತೇವೆ ಅದೇ ಥರ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ನೀರು ಬೇಕಾಗ್ತದೆ. ಇನ್ನು ಇದಕ್ಕೆ ಮಸಾಲ ಬೇಕು ಹೇಳುವವರು ಗರಂ ಮಸಾಲ ಪೌಡರನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು ಫ್ಲೇವರಿಗೋಸ್ಕರ. ಈಗ ಇದನ್ನು ನಾವು ಪೂರಿ ಥರ ಲಟ್ಟಿಸ್ಕೊಳ್ಬೇಕು. ನಾನು ಸ್ವಲ್ಪ ಸಣ್ಣ ಸಣ್ಣ ಗಾತ್ರದಲ್ಲಿ ಮಾಡ್ಕೊಳ್ತೇನೆ. ಈಗ ಇದು ರೆಡಿ ಆಗಿದೆ. ಪೂರಿ ಥರ ಲಟ್ಟಿಸ್ಕೊಳ್ಳುವ. ಪೂರಿ ನಾವು ಲಟ್ಟಿಸುವವರೆಗೆ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಡುವ, ಡೀಪ್ ಫ್ರೈ ಮಾಡಲಿಕ್ಕೆ.
ನಾನು ಇದಕ್ಕೆ ಎಣ್ಣೆಯನ್ನು ಹಾಕಿ ಲಟ್ಟಿಸ್ಕೊಳ್ತೇನೆ. ಈ ಎಡ್ಜಸ್ಗಳನ್ನು ಬೇಕಾದರೆ ನಾವು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬಹುದು ಯಾವುದಾದ್ರೂ ಒಂದು ಲೋಟದ ಸಹಾಯದಿಂದ. ಈ ಥರ ನೀಟಾಗಿ ಶೇಪ್ ಬರ್ತದೆ. ಹಾಗೆ ಒಂದು 2ರಿಂದ 3 ನಾನು ರೆಡಿ ಮಾಡ್ಕೊಳ್ತೇನೆ. ಒಮ್ಮೆಗೆ 3ರಿಂದ 4 ಆ್ಯಡ್ ಮಾಡ್ಕೊಳ್ಬೋದು ಫ್ರೈ ಮಾಡಲಿಕ್ಕೆ, ಸಣ್ಣ ಸಣ್ಣ ಗಾತ್ರದಲ್ಲಿ ಇರೋದ್ರಿಂದ. ಒಂದೇ ಆಕಾರದಲ್ಲಿದ್ದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತದೆ. ಇದನ್ನು ವೇಸ್ಟ್ ಮಾಡಬೇಕಂತಿಲ್ಲ, ಪುನಃ ಇದನ್ನು ಈ ಥರ ಮಾಡಿಕೊಂಡು ಲಟ್ಟಿಸ್ಕೊಳ್ಬಹುದು. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ ಇದು. ಕಾದಿದೆ. ಒಂದೊಂದಾಗಿ ನಾನು ಈ ಪೂರಿಗಳನ್ನು ಹಾಕ್ತೇನೆ. ನೋಡಿ, 3 ಪೂರಿಯನ್ನು ಆ್ಯಡ್ ಮಾಡಿದೆ. ಸ್ವಲ್ಪ ಪ್ರೆಸ್ ಕೊಡ್ತಾ ನಾವು ಇದನ್ನು ಕಾಯಿಸ್ಕೊಳ್ಳುವ, ಉಬ್ಬಿ ಬರ್ತದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಕಲರ್ ಸಹ ಪಂಪ್ಕಿನ್ ಅದು ಇದಕ್ಕೆ ಆ್ಯಡ್ ಆಗಿದೆ. ಲೈಟಾಗಿ ಪ್ರೆಸ್ ಕೊಡ್ತಾ ಕಾಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಕಾಯಿಸುವ. ಆಕಾರವು ಒಂದೇ ಥರ ಇರೋದ್ರಿಂದ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಉಂಟು ಈಗ ಇದು. ಎರಡೂ ಬದಿಯು ಹೊಮ್ಮಂಡಕ್ಕೆ ಬಂದರೆ
ನಮ್ಮ ಪಂಪ್ಕಿನ್ ಪೂರಿ ರೆಡಿ ಆಗಿದೆ ಅಂತ. ಎಣ್ಣೆ ಸಹ ಎಳ್ಕೊಳ್ಳೋದಿಲ್ಲ ಇದು. ದಿವ್ಯಾ ಅವರೇ, ಬಿಸಿ ಬಿಸಿ ಪಂಪ್ಕಿನ್ ಪೂರಿ ರೆಡಿ ಆಗಿದೆ. ಯಾವ ತರ ಟೇಸ್ಟ್ ಆಗಿದೆ ಅಂತ ನೀವು ನನಗೆ ಹೇಳಿ. ಥ್ಯಾಂಕ್ ಯು ಮ್ಯಾಮ್. ನೋಡ್ಲಿಕ್ಕೆ ಇದು ಸಣ್ಣ ಸಣ್ಣ ಬಿಸ್ಕುಟ್ ರೊಟ್ಟಿ ಹಾಗೆ ಕಾಣಿಸ್ತಾ ಇದೆ. ನೋಡುವ ಟೇಸ್ಟ್ ಹೇಗಾಗಿದೆ ಅಂತೇಳಿ. ಸೂಪರ್, ನಿಜವಾಗ್ಲು ಅಂದ್ರೆ ಸಾಫ್ಟ್, ತುಂಬಾನೇ ಸಾಫ್ಟ್ ಇದೆ. ನಂತರ ಕೆಲವೊಂದೊಂದ್ಸಲ ಅದು ರೋಸ್ಟ್ ಟೈಪ್ ಆಗ್ತದೆ. ತುಂಬಾ ಸಾಫ್ಟ್ ಇದೆ, ತುಂಬಾ ಟೇಸ್ಟಿ ಕೂಡ ಇದೆ. ತುಂಬಾ ಖುಷಿ ಆಯ್ತು. ಅಂದ್ರೆ ಒಂಥರ ಟೇಸ್ಟ್ ಅಂದ್ರೆ ಡಿಫ್ರೆಂಟ್ ಆಗಿ ಇರುವಂತದ್ದು ಮಾಡಿದ್ದೀರಿ. ಅದೇ ರೀತಿ ಅದು ಕಟ್ಟಿಂಗ್ ಕೂಡ ನೀವು ಮಾಡಿದಿರಲ್ವಾ ಲೋಟದಿಂದ, ತುಂಬಾ ಒಳ್ಳೆ ಶೇಪ್ ಬಂದಿದೆ. ಬಟ್ ಕೆಲವರು ಅನ್ಕೊಳ್ಬಹುದು ಸೊ ಇದೆಲ್ಲ ಹಾಗೆ ಕಟ್ ಮಾಡಿ ಮಾಡ್ಬೇಕಂತೇಳಿ. ಸೊ ಆ ಶೇಪ್ ಔಟ್ ಆದ್ರೂ ತೊಂದ್ರೆ ಇಲ್ಲ, ನಿಮ್ಗೆ ಹೇಗ್ ಬೇಕು ಹಾಗೆ ಮಾಡ್ಕೊಳ್ಳಿ. ಬಟ್ ತಿನ್ಲಿಕ್ಕಂತೂ ಟೇಸ್ಟ್ ತುಂಬಾನೇ ರುಚಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ವೀಕ್ಷಕರೇ. ಅದೇ ರೀತಿ ಇನ್ನೊಂದ್ಸಲ ಏನಾದ್ರೂ ನೀವು ಈಗ ನಮ್ಮ ಅಶ್ವಿನಿ ಮೇಡಮ್ ಅವರು ಮಾಡೋದ್ರಲ್ಲಿ ನೀವು ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಮಿಸ್ ಆಗಿರ್ಬೋದು, ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಪಂಪ್ಕಿನ್ ಪೂರಿ ಮಾಡಲಿಕ್ಕೆ 1 ಬೌಲ್ನಷ್ಟು ಗೋಧಿ ಹಿಟ್ಟು, ಅರ್ಧದಿಂದ 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 1 ಬೌಲ್ನಷ್ಟು ಪಂಪ್ಕಿನ್ ಅನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೇನೆ. ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಗೂ ಕಲಿಸ್ಕೊಳ್ಳಿಕ್ಕೆ ಬೇಕಿದ್ರೆ ಸ್ವಲ್ಪ ನೀರು. ಮೊದಲಿಗೆ ನಾವು ಈ ಪಂಪ್ಕಿನ್ ಅನ್ನು ಬೇಯಿಸಿಟ್ಟದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳುವ. ನೀರು ಹಾಕಬೇಕಂತೇನಿಲ್ಲ, ಅದರಲ್ಲಿ ನೀರಿನ ಅಂಶ ಇರ್ತದೆ ಪಂಪ್ಕಿನ್ನಲ್ಲಿ. ಹಾಕಿದ ತಕ್ಷಣ ಅದು ಸಾಫ್ಟ್ ಆಗಿರ್ತದಲ್ಲ, ಪಕ್ಕ ಗ್ರೈಂಡ್ ಆಗ್ತದೆ. ಈಗ ನಾನು ಇದನ್ನು 1 ಸುತ್ತು ತಿರುಗಿಸ್ತೇನೆ. ನುಣ್ಣಗೆ ರುಬ್ಕೊಂಡಿದ್ದೇನೆ ನೋಡಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಗೋಧಿ ಹಿಟ್ಟು, ಖಾರದ ಪುಡಿ, ಖಾರಕ್ಕೆ ನಾವಿಲ್ಲಿ ಕಾಯಿ ಮೆಣಸು ಅಥವಾ ಬೇರೆ ಏನನ್ನು ಹಾಕ್ತಾ ಇಲ್ಲ, ಕಸೂರಿ ಮೇಥಿ ಸ್ವಲ್ಪ ಕೈಯಲ್ಲಿ ರಬ್ ಮಾಡ್ಕೊಂಡು ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಗೆ ಒಂದು ಮಿಕ್ಸ್ ಮಾಡಿಕೊಂಡು ಈ ರುಬ್ಬಿಟ್ಟಂತಹ ಪಂಪ್ಕಿನ್ನ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ನೆಡ್ ಮಾಡುವ ಹಿಟ್ಟನ್ನು ಪಂಪ್ಕಿನ್ ವೆಯ್ಟ್ ಲಾಸ್ ಮಾಡುವವರಿಗೆ ತುಂಬ ಒಳ್ಳೆಯದು. ನೀರು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳುವ. ಇದರಲ್ಲಿ ನೀರಿನ ಅಂಶ ಇದ್ದದ್ರಿಂದ ನೋಡಿಕೊಂಡು ಆ್ಯಡ್ ಮಾಡಿಕೊಳ್ಬೇಕು. ಸ್ವಲ್ಪ ಎಣ್ಣೆ, ಚಪಾತಿ ಹಿಟ್ಟನ್ನು ನಾವು ಯಾವ ಥರ ನೆಡ್ ಮಾಡ್ತೇವೆ ಅದೇ ಥರ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ನೀರು ಬೇಕಾಗ್ತದೆ. ಇನ್ನು ಇದಕ್ಕೆ ಮಸಾಲ ಬೇಕು ಹೇಳುವವರು ಗರಂ ಮಸಾಲ ಪೌಡರನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು ಫ್ಲೇವರಿಗೋಸ್ಕರ.
ಈಗ ಇದನ್ನು ನಾವು ಪೂರಿ ಥರ ಲಟ್ಟಿಸ್ಕೊಳ್ಬೇಕು. ನಾನು ಸ್ವಲ್ಪ ಸಣ್ಣ ಸಣ್ಣ ಗಾತ್ರದಲ್ಲಿ ಮಾಡ್ಕೊಳ್ತೇನೆ. ಈಗ ಇದು ರೆಡಿಯಾಗಿದೆ. ಪೂರಿ ಥರ ಲಟ್ಟಿಸ್ಕೊಳ್ಳುವ. ಪೂರಿ ನಾವು ಲಟ್ಟಿಸುವವರೆಗೆ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಡುವ, ಡೀಪ್ ಫ್ರೈ ಮಾಡಲಿಕ್ಕೆ. ನಾನು ಇದಕ್ಕೆ ಎಣ್ಣೆಯನ್ನು ಹಾಕಿಯೇ ಲಟ್ಟಿಸ್ಕೊಳ್ತೇನೆ. ಈ ಎಡ್ಜಸ್ಗಳನ್ನು ಬೇಕಾದರೆ ನಾವು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬಹುದು ಯಾವುದಾದ್ರೂ ಒಂದು ಲೋಟದ ಸಹಾಯದಿಂದ. ಈ ಥರ ನೀಟಾಗಿ ಶೇಪ್ ಬರ್ತದೆ. ಹಾಗೆ ಒಂದು 2ರಿಂದ 3 ನಾನು ರೆಡಿ ಮಾಡ್ಕೊಳ್ತೇನೆ. ಒಮ್ಮೆಗೆ 3ರಿಂದ 4 ಆ್ಯಡ್ ಮಾಡ್ಕೊಳ್ಬೋದು ಫ್ರೈ ಮಾಡಲಿಕ್ಕೆ, ಸಣ್ಣ ಸಣ್ಣ ಗಾತ್ರದಲ್ಲಿ ಇರೋದ್ರಿಂದ. ಒಂದೇ ಆಕಾರದಲ್ಲಿದ್ದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತದೆ. ಇದನ್ನು ವೇಸ್ಟ್ ಮಾಡಬೇಕಂತಿಲ್ಲ, ಪುನಃ ಇದನ್ನು ಈ ಥರ ಮಾಡಿಕೊಂಡು ಲಟ್ಟಿಸ್ಕೊಳ್ಬಹುದು. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ ಇದು. ಈಗ ಎಣ್ಣೆ ಕಾದಿದೆ. ಒಂದೊಂದಾಗಿಯೇ ನಾನು ಈ ಪೂರಿಗಳನ್ನು ಹಾಕ್ತೇನೆ. ನೋಡಿ, 3 ಪೂರಿಯನ್ನು ಆ್ಯಡ್ ಮಾಡಿದೆ. ಸ್ವಲ್ಪ ಪ್ರೆಸ್ ಕೊಡ್ತಾ ನಾವು ಇದನ್ನು ಕಾಯಿಸ್ಕೊಳ್ಳುವ, ಉಬ್ಬಿ ಬರ್ತದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಕಲರ್ ಸಹ ಪಂಪ್ಕಿನ್ ಅದು ಇದಕ್ಕೆ ಆ್ಯಡ್ ಆಗಿದೆ. ಲೈಟಾಗಿ ಪ್ರೆಸ್ ಕೊಡ್ತಾ ಕಾಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಕಾಯಿಸುವ. ಆಕಾರವು ಒಂದೇ ಥರ ಇರೋದ್ರಿಂದ ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಈಗ ಇದು ಎರಡೂ ಬದಿಯು ಹೊಮ್ಮಂಡಕ್ಕೆ ಬಂದರೆ ನಮ್ಮ ಪಂಪ್ಕಿನ್ ಪೂರಿ ರೆಡಿಯಾಗಿದೆ ಅಂತ. ಎಣ್ಣೆ ಸಹ ಎಳ್ಕೊಳ್ಳೋದಿಲ್ಲ ಇದು. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಶ್ವಿನಿ ಮೇಡಮ್ ಅವರು ಮಾಡಿರುವಂತಹ ಈ ಪಂಪ್ಕಿನ್ ಪೂರಿಯನ್ನು. ತುಂಬಾನೇ ಟೇಸ್ಟ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ ಧನ್ಯವಾದ ಹೇಳಲೇಬೇಕು, ಇಂಥ ಒಂದು ಟೇಸ್ಟಿ ಆಗಿರುವಂತಹ ರೆಸಿಪಿಯನ್ನು ಹೇಳಿಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್.
ಎಸ್ ವೀಕ್ಷಕರೇ, ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಕಾರ್ಯಕ್ರಮ. ಸೊ ಇವತ್ತು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ನಮ್ಮ ಅಶ್ವಿನಿ ಮೇಡಮ್ ಅವರು ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಪಂಪ್ಕಿನ್ ಪೂರಿಯನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿ ಬರ್ತೇವೆ. ಅಷ್ಟರವರೆಗೆ ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.